ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನೊಂದು ರುದ್ರಾಕ್ಷ ದೀಕ್ಷಾ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಇದೊಂದು ತುಂಬಾನೇ ಒಂದು ಪವಿತ್ರವಾದಂತಹ ರುದ್ರಾಕ್ಷ. ಮಹಾಶಿವರಾತ್ರಿ ದಿನ ಸದ್ಗುರು ಅವರು ಈ ಮಿಲಿಯಗಟ್ಲೆ ರುದ್ರಾಕ್ಷಕ್ಕೆ ಒಂದು ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಯಾರು ಅದನ್ನ ಮೊದಲೇ ಆರ್ಡರ್ ಮಾಡಿರ್ತಾರೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ಆಸ್ ಅ ದೀಕ್ಷೆಯಾಗಿ ಅದನ್ನ ಕಳಿಸಿದ್ದಾರೆ. ಸೊ ಈ ರುದ್ರಾಕ್ಷ ದೀಕ್ಷೆ ಪ್ಯಾಕೆಟ್ ಒಳಗಡೆ ಏನೇನಿದೆ, ಅದನ್ನ ನಾವು ಯಾವ ರೀತಿ ಕಂಡೀಷನಿಂಗ್ ಮಾಡಿ ಹಾಕೊಳ್ಬೇಕು, ಹಾಗೆ ಅದನ್ನ ಹಾಕೊಂಡಿದ್ದಾಗ ನಾವು ಯಾವ್ಯಾವ ವಿಷಯದಲ್ಲಿ ಜಾಗ್ರತೆ ಮಾಡಬೇಕು, ಸೊ ಅದನ್ನ ಯಾವಾಗ ಹಾಕೊಳ್ಬೇಕು, ಯಾವಾಗ ಹಾಕೊಳ್ಬಾರ್ದು, ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸೊ ನಿಮ್ಗೆ ಯಾವುದೇ ಪಾಯಿಂಟ್ಸ್ ಕೂಡ ಮಿಸ್ ಆಗೋದಿಲ್ಲ. ಈ ರುದ್ರಾಕ್ಷವನ್ನ ಈ ತರ ಒಂದು ಪ್ಯಾಕೆಟ್ ಅಲ್ಲಿ ಅವರು ಪ್ಯಾಕ್ ಮಾಡಿ ನಮ್ಗೆ ಕೊಟ್ಟು ಕಳಿಸಿದ್ದಾರೆ. ಸೊ ನಾನೀಗ ಅದನ್ನ ಓಪನ್ ಮಾಡಿ ತೋರಿಸ್ತೇನೆ ಅದರ ಒಳಗೆ ಏನೇನಿದೆ ಅಂತ. ನಾವು 2 ರುದ್ರಾಕ್ಷಕ್ಕೆ ಅಪ್ಲೈ ಮಾಡಿದ್ವಿ. ಅದನ್ನ ಅವರು ಈ ತರ ಒಂದು ಕಪ್ಪು ಕಲರ್ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಈ ತರ ಕೊಟ್ಟು ಕಳಿಸಿದ್ದಾರೆ. ಒಂದು ವಿಭೂತಿ ಪ್ಯಾಕೆಟ್ ಇದೆ. ಒಂದು ಆದಿಯೋಗಿ ಫೋಟೋವನ್ನ ಕಳಿಸಿದ್ದಾರೆ. ಹಾಗೆ ಇದರ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಇರುವ ಒಂದು ಪ್ಯಾಂಪ್ಲೆಟ್ ಅನ್ನ ಕೂಡ ಕಳಿಸಿದ್ದಾರೆ. ಈ ರುದ್ರಾಕ್ಷವನ್ನ ಬರೀ ನೆಲದಲ್ಲಿ ಇಡೋ ಹಾಗಿಲ್ಲ, ಈ ತರ ಯಾವ್ದಾದ್ರು ಒಂದು ಕ್ಲೀನ್ ಕಾಟನ್ ಬಟ್ಟೆಯಲ್ಲಿ ತಕೊಂಡು ಅದರ ಮೇಲೆ ಇಡಬೇಕು. ಹಾಗೆ ಈ ರುದ್ರಾಕ್ಷದ ಬಗ್ಗೆ ಹೇಳೋದಾದ್ರೆ ಒಂದೊಂದು ರುದ್ರಾಕ್ಷವನ್ನು ಕೂಡ ಈ ತರ ಒಂದು ಕಪ್ಪು ಕಲರ್ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಕಳಿಸಿರ್ತಾರೆ. ಇದೊಂದು ಪಂಚಮುಖಿ ರುದ್ರಾಕ್ಷ ಆಗಿರೋದ್ರಿಂದ ಇದನ್ನ ಹೆಂಗಸರು ಹಾಗೆ ಗಂಡಸರು ಇಬ್ರು ಕೂಡ ಹಾಕೊಳ್ಬಹುದು. ನೋಡಿ ಈ ತರ ಬರುತ್ತೆ. ಒಂದು ರುದ್ರಾಕ್ಷದೊಟ್ಟಿಗೆ 2 ಅಭಯ ಸೂತ್ರ ಕೂಡ ಇರುತ್ತೆ. ಅಭಯ ಸೂತ್ರ ಅಂದ್ರೆ ಇಲ್ಲಿ ನೀವು ಕಪ್ಪು ಕಲರ್ ನೂಲೇನ್ ನೋಡ್ತಾ ಇದ್ದೀರಾ, ಇದಕ್ಕೆ ಅಭಯ ಸೂತ್ರ ಅಂತ ಹೇಳ್ತಾರೆ. ಇದು ಅಲ್ಲಿ ಕಾನ್ಸಂಟ್ರೇಟೆಡ್ ಮಾಡಿ ಕಳಿಸಿರುವಂತ ಅಭಯ ಸೂತ್ರ. ರುದ್ರಾಕ್ಷ ನೋಡಿ, ಇದು ಪಂಚಮುಖಿ ರುದ್ರಾಕ್ಷ ಹೀಗೆ ತೋರ್ತದೆ. ಈ ಒಂದು ರುದ್ರಾಕ್ಷಕ್ಕೆ ಈ ತರ 2 ಅಭಯ ಸೂತ್ರವನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಒಂದು ಅಭಯ ಸೂತ್ರದಲ್ಲಿ ನೀವು ಈ ರುದ್ರಾಕ್ಷನ್ನ ಹಾಕಿ ನಿಮ್ಮ ಕುತ್ತಿಗೆಗೆ ಕಟ್ಕೊಳ್ಬೇಕು. ಅದೇ ರೀತಿ ಇನ್ನೊಂದು ಅಭಯ ಸೂತ್ರವನ್ನ ನೀವು ಕೈಯಲ್ಲಿ ಕಟ್ಕೊಳ್ಬೇಕು. ಸೊ ಇದನ್ನು ಗಂಡಸರು ಅವರ ಬಲಗೈಯಲ್ಲಿ ಕಟ್ಕೊಳ್ಬೇಕು, ಅದೇ ರೀತಿ ಹೆಂಗಸರು ಅವರ ಎಡಗೈಯಲ್ಲಿ ಕಟ್ಕೊಳ್ಬೇಕು. ನೀವು ಕೈಗೆ ಕಟ್ಟಿರುವಂತ ಈ ಅಭಯ ಸೂತ್ರ ಏನಿದೆ ಅದು ಕನಿಷ್ಠ ಒಂದು 40 ದಿನ ಆದ್ರೂ ನೀವು ಅದನ್ನ ಕಂಪಲ್ಸರಿ ಹಾಕೊಳ್ಬೇಕು. ಹಾಗೆ ಆ 40 ದಿನಗಳ ನಂತರ ನಿಮ್ಗೆ ಅದನ್ನ ತೆಗಿಬೇಕಂತ ಇದ್ರೆ ಅದನ್ನ ನೀವು ಕತ್ರಿಯಲ್ಲಿ ಕತ್ತರಿಸಿ ತೆಗೆಯೋ ಹಾಗೆ ಇಲ್ಲ, ನೀವು ಅದನ್ನ ಕೈಯಲ್ಲೇ ಬಿಡಿಸಿ ತೆಗಿಬೇಕು. ಹಾಗೆ ಅದು ತೆಗೆದ ನಂತರ ಅದನ್ನ ನೀವು ಮಣ್ಣಿನ ಅಡಿಯಲ್ಲಿ ಹೂಳ್ಬಹುದು ಅಥವಾ ನೀವು ಅದನ್ನ ಸುಡುವ ಮೂಲಕ ಅದನ್ನ ವಿಸರ್ಜನೆ ಮಾಡಬಹುದು. ಹಾಗೆ ನೀವು ಕೊರಳಲ್ಲಿ ಕಟ್ಕೊಂಡಿರುವಂತಹ ಅಭಯ ಸೂತ್ರ ಏನಾದ್ರೂ ತುಂಡಾದ್ರೆ ನೀವು ಕಾಟನ್ ಅಥವಾ ಸಿಲ್ಕ್ ಥ್ರೆಡ್ ಅನ್ನ ಉಪಯೋಗಿಸಿ ಮತ್ತೆ ಆ ರುದ್ರಾಕ್ಷವನ್ನ ಹಾಕಿ ಕುತ್ತಿಗೆಗೆ ಕಟ್ಕೊಳ್ಬಹುದು. ಹಾಗೆ ಈ ವಿಭೂತಿ ಕೂಡ ಧ್ಯಾನಲಿಂಗದ ಹತ್ರ ಕಾನ್ಸಂಟ್ರೇಟ್ ಮಾಡಿ ಕಳಿಸಿರುವಂತಹ ವಿಭೂತಿ. ಇದನ್ನ ಹಾಕೊಳ್ಳಿಕ್ಕೂ ಕೂಡ ಒಂದು ಕ್ರಮ ಇದೆ. ಅದು ಹೇಗಂದ್ರೆ ನಮ್ಮ ಹೆಬ್ಬೆರಳು ಹಾಗೆ ಈ ಉಂಗುರ ಬೆರಳನ್ನ ಈ ತರ ಜೋಡಿಸಿ ಇದರಲ್ಲಿ ಸ್ವಲ್ಪನೇ ಈ ವಿಭೂತಿಯನ್ನ ತಕೊಂಡು ಹಾಕೊಳ್ಬೇಕು. ಹಾಗೆ ಈ ವಿಭೂತಿಯನ್ನ ನಾವು ನಮ್ಮ 2 ಐಬ್ರೋದ ಮಧ್ಯ ಮತ್ತೆ ಈ ಗಂಟಲಿನ ಮಧ್ಯದಲ್ಲಿ ಇಲ್ಲಿ, ಅದೇ ರೀತಿ ನಮ್ಮ ಚೆಸ್ಟ್ ಮಧ್ಯದಲ್ಲಿ ಹಾಕೊಳ್ಬಹುದು. ಹಾಗೆ ಇದು ಆದಿಯೋಗಿದು ಫೋಟೋ. ಈ ಫೋಟೋನ ನೀವು ನಿಮ್ಮ ರೂಮಲ್ಲಿ ಅಥವಾ ನೀವೇನಾದ್ರೂ ಮೆಡಿಟೇಷನ್ ಮಾಡ್ತೀರಾ ಅಂತಾದ್ರೆ ಅಂತ ಜಾಗದಲ್ಲಿ ನೀವು ಇದನ್ನ ಇಟ್ಕೊಳ್ಬಹುದು.
ನಾವು ರುದ್ರಾಕ್ಷ ಹಾಕೋಕ್ಕಿಂತ ಮೊದಲು ಅದನ್ನ ಹೇಗೆ ಕಂಡೀಷನಿಂಗ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಕಂಡೀಷನಿಂಗ್ ಮಾಡಬೇಕು ಅಂದ್ರೆ ಅದರ ಅರ್ಥ ಇದಲ್ಲ ಅದಕ್ಕೆ ಜಾಸ್ತಿ ಶಕ್ತಿ ಸಿಗ್ತದೆ ಅಂತ. ಬಟ್ ನಾವು ಕಂಡೀಷನಿಂಗ್ ಯಾಕೆ ಮಾಡ್ತೇವೆ ಅಂದ್ರೆ ರುದ್ರಾಕ್ಷ ಬ್ರೇಕ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಕಂಡೀಷನಿಂಗ್ ಮಾಡ್ತೇವೆ. ಹಾಗೆ ಇದನ್ನ ಪ್ರತಿ 6 ತಿಂಗಳಿಗೊಂದ್ಸಲ ನಿಮಗೆ ಕಂಡೀಷನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಈ ರುದ್ರಾಕ್ಷವನ್ನ ಕಂಡೀಷನಿಂಗ್ ಮಾಡೋದಕ್ಕೆ 2 ಸ್ಟೆಪ್ಸ್ ಇದೆ. ಮೊದಲನೇ ಸ್ಟೆಪ್ಸ್, ನೀವು ಇದನ್ನ ಹಾಕೊಳ್ಳೋಕ್ಕಿಂತ ಮೊದಲು 24 ಗಂಟೆ ಪ್ಯೂರ್ ತುಪ್ಪದಲ್ಲಿ ಇದನ್ನ ನೆನೆಸಿಡಬೇಕು. ಸೊ ಅದು ನೆನೆಸಿ ಆದ ನಂತರ ಅದನ್ನ ತೆಗೆದು ಮತ್ತೆ ಇನ್ನೂ 24 ಗಂಟೆ ತುಂಬಾ ಹಸಿಯಾದ ತುಂಬಾ ದಪ್ಪವಾದ ಹಾಲಲ್ಲಿ ಇದನ್ನ ನೆನೆಸಿಡಬೇಕು. ಈ 2 ಸ್ಟೆಪ್ಸ್ ಆದ ನಂತರ ನೀವು ಅದನ್ನ ಪ್ಲೇನ್ ನೀರಲ್ಲಿ ಅದನ್ನ ವಾಶ್ ಮಾಡಿ ಒಂದು ಶುದ್ಧವಾದ ಬಿಳಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಅದರ ನಂತರ ನೀವು ಇದನ್ನ ಯೂಸ್ ಮಾಡಬೇಕು. ಹಾಗೆ ಇದನ್ನ ನೀವು ವಾಶ್ ಮಾಡುವಾಗ ಯಾವುದೇ ಬಿಸಿ ನೀರು ಅಥವಾ ಸೋಪ್ ಅನ್ನ ಯೂಸ್ ಮಾಡಬಾರ್ದು. ಹಾಗೆ ಕಂಡೀಷನಿಂಗ್ ಮಾಡುವಾಗ ಯಾವುದೇ ಸ್ಟೀಲ್ ಅಥವಾ ಮೆಟಲ್ ಬೌಲ್ ಅನ್ನ ಯೂಸ್ ಮಾಡಬೇಡಿ. ಇದನ್ನ ಕಂಡೀಷನಿಂಗ್ ಮಾಡಲಿಕ್ಕೆ ಮಣ್ಣಿದ್ದು ಬೌಲ್ ಅಥವಾ ವುಡ್ಡಿದ್ದು ಬೌಲ್ ಅಥವಾ ಗ್ಲಾಸ್ ಇದ್ದು ಬೌಲ್ ಅಲ್ಲಿ ನೀವು ಇದನ್ನ ಕಂಡೀಷನಿಂಗ್ ಮಾಡಬಹುದು. ಕಂಡೀಷನಿಂಗ್ ಆದ ನಂತರ ಈ ರುದ್ರಾಕ್ಷದಲ್ಲಿ ತುಪ್ಪದ್ದು ಪರಿಮಳ ಬರ್ಬೋದು. ಸೊ ನಿಮ್ಗೆ ಆ ತುಪ್ಪದ ಪರಿಮಳ ಬೇಡ ಅಂತ ಆದ್ರೆ ನಿಮ್ಮ ಹತ್ರ ಇರುವಂತ ವಿಭೂತಿಯನ್ನ ಅದಕ್ಕೆ ಹಚ್ಚಬಹುದು. ಹಾಗೆ ನಿಮ್ಗೆ ಒಂದು ಫುಲ್ ರುದ್ರಾಕ್ಷ ಮಾಲ ಬೇಕಿದ್ರೆ ಅದು ಕೂಡ ಸಿಗ್ತದೆ. ನೀವು ಈಶಾ ಫೌಂಡೇಶನ್ ಅವರ ವೆಬ್ಸೈಟ್ ಅಲ್ಲಿ ಹೋಗಿ ಅದನ್ನ ಆರ್ಡರ್ ಮಾಡಬಹುದು. ಸೊ ಅದನ್ನು ಕೂಡ ಹಾಗೆ ಇದೇ ರೀತಿ ಒಂದು ಕಂಡೀಷನಿಂಗ್ ಅನ್ನ ಮಾಡಿ ಅದನ್ನು ನೀವು ಯೂಸ್ ಮಾಡಬೇಕು. ಹಾಗೆ ಈ ರುದ್ರಾಕ್ಷವನ್ನ ನಾವು ಯೂಸ್ ಮಾಡುವಾಗ ನಾವು ಏನನ್ನ ಫಾಲೋ ಮಾಡಬೇಕು ಅಥವಾ ಏನನ್ನ ಮಾಡಬಾರದು ಅದನ್ನ ನಾನು ಇವಾಗ ನಿಮ್ಗೆ ಹೇಳ್ತೇನೆ. ಸೊ ಮೊದಲನೇದು, ಈ ರುದ್ರಾಕ್ಷವನ್ನ ನಾವು 24 ಗಂಟೆ ಕೂಡ ಹಾಕೊಂಡಿರ್ಬೋದು. ಬಟ್ ನಾವು ಸ್ನಾನ ಮಾಡುವಾಗ ನಾವು ಶಾಂಪೂ ಅಥವಾ ಸೋಪ್ ಅನ್ನು ಯೂಸ್ ಮಾಡ್ತೇವೆ ಅಂತಾದ್ರೆ ಆ ಕೆಮಿಕಲ್ಸ್ ಇಂದ ರುದ್ರಾಕ್ಷಕ್ಕೆ ಡ್ಯಾಮೇಜ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅಂತ ಸಮಯದಲ್ಲಿ ನೀವು ಅದನ್ನ ತೆಗೆದಿಡ್ಬೋದು. ಅದೇ ರೀತಿ ನೀವು ಬರೀ ನೀರಲ್ಲಿ ಸ್ನಾನ ಮಾಡ್ತೀರಾ ಅಂತಾದ್ರೆ ಆಗ ತೆಗೆಯುವ ಅವಶ್ಯಕತೆ ಇಲ್ಲ. ನೀವು ಟಾಯ್ಲೆಟ್ ಯೂಸ್ ಮಾಡುವಾಗ ಕೂಡ ಅಷ್ಟೇ ಇದನ್ನ ತೆಗೆದಿಡುವ ಅವಶ್ಯಕತೆ ಇಲ್ಲ. ಸೊ ನೀವು ಆ ಟೈಮಲ್ಲಿ ಕೂಡ ಇದನ್ನ ಹಾಕೊಂಡಿರ್ಬೋದು. ಅದೇ ರೀತಿ ಯಾರಾದ್ರೂ ಲೇಡೀಸ್ ಪೀರಿಯಡ್ಸ್ ಟೈಮಲ್ಲಿ ಇದ್ರೆ ಅಂತ ಟೈಮಲ್ಲಿ ಕೂಡ ನೀವು ಇದನ್ನ ಹಾಕೊಂಡಿರ್ಬೋದು. ಹಾಗೆ ಯಾರಾದ್ರೂ ನಾನ್ ವೆಜ್ ತಿನ್ನುವವರಿದ್ರೆ ಅವರು ಕೂಡ ಇದನ್ನ ಹಾಕೊಂಡಿರ್ಬೋದು. ಈಶಾ ಫೌಂಡೇಶನ್ ಅವರ ಪ್ರಕಾರ ಇದರ ಬಗ್ಗೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನೀವು ಯೂಸ್ ಮಾಡ್ತಿರೋಂಥ ರುದ್ರಾಕ್ಷವನ್ನ ನೀವು ಯಾರ ಜೊತೆ ಕೂಡ ಶೇರ್ ಮಾಡ್ಕೊಳ್ಬಾರ್ದು. ಹಾಗೆ ನೀವು ಅದನ್ನ ಯಾರಿಗೂ ಕೂಡ ಮುಟ್ಲಿಕ್ಕೂ ಕೊಡಬಾರ್ದು. ಸೊ ಫ್ರೆಂಡ್ಸ್, ನನಗೆ ಇದರ ಬಗ್ಗೆ ಎಷ್ಟು ನಾಲೆಜ್ ಇದೆಯೋ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೇನೆ. ನಿಮ್ಗೆ ಇದರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕಂದ್ರೆ ನೀವು ಈಶಾ ಫೌಂಡೇಶನ್ ಅವರ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಕೇಳಲಿಕ್ಕಿದ್ರೆ ಕೂಡ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಹಾಗೆ ನನ್ನ ಚಾನಲ್ ಅನ್ನು ಯಾರನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.